ಮೃತ ದಲಿತ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಸವರ್ಣೀಯರು ಅಡ್ಡಿಪಡಿಸಿ ತಡೆದ ಘಟನೆ ಪಾವಗಡ ತಾಲೂಕಿನ ಕ್ಯಾತಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ದಲಿತರು ಬೇರೆ ದಾರಿ ಕಾಣದೆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ರಸ್ತೆಯಲ್ಲಿ ನಡೆಸಿದ್ದಾರೆ. ಗ್ರಾಮದ 65 ವರ್ಷ ವಯಸ್ಸಿನ ಈರಣ್ಣ ಎಂಬುವರು ಮೃತಪಟ್ಟಿದ್ದರು. ಹೀಗಾಗಿ ಪಾವಗಡ ತಾಲೂಕು ನೆಡಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕ್ಯಾತಗನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಜಮೀನು ಜಾಗದಲ್ಲಿ ಈರಣ್ಣ ಅವರ ಅಂತ್ಯ ಸಂಸ್ಕಾರ ನಡೆಸೋಕೆ ದಲಿತ ಸಮುದಾಯದವರು ಮುಂದಾಗಿದ್ದರು. ಆದರೆ ಈ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕೆ ಇಲ್ಲಿನ ಕೆಲವು ಸವರ್ಣೀಯರು ಅಡ್ಡಿಪಡಿಸಿದರು. ಈ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದವರು ರಸ್ತೆಯಲ್ಲೇ ವ್ಯಕ್ತಿಯ ಅಂತ್ಯ ಸಂಸ್ಕಾರ ನಡೆಸಿದ್ದಾರೆ. ಈ ವಿಚಾರ ತಿಳಿದ ಊರಿನ ದಲಿತ ಸಮುದಾಯದವರು ಹಾಗೂ ದಲಿತ ಸಂಘಟನೆಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದರು. ಬಳಿಕ ತಾಲೂಕು ದಂಡಾಧಿಕಾರಿಗಳಾದ ವರದರಾಜ್ ಅವರಿಗೆ ವಿಷಯ ತಿಳಿಸಲಾಯಿತು. ಸ್ಥಳಕ್ಕೆ ಆಗಮಿಸಿದ ವರದರಾಜು ಮಾತನಾಡಿ, ಈ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ವ್ಯಕ್ತಿಗಳಿಗೆ ನೋಟಿಸ್ ಜಾರಿ ಮಾಡಿ ಆದಷ್ಟು ಬೇಗನೆ ತೆರವು ಮಾಡ್ತೀವಿ ಮತ್ತು ದಲಿತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರುದ್ರಭೂಮಿಯನ್ನ ಜಾಗವನ್ನ ವ್ಯವಸ್ಥೆ ಮಾಡಿಸ್ತೀನಿ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಪಿಎಸ್ ಜಿಲ್ಲಾ ಸಂಯೋಜಕರಾದ ಕೆಂಚರಾಯಪ್ಪ ಮಾತನಾಡಿ, ಇಡೀ ಪಾವಗಡ ತಾಲೂಕಿನಲ್ಲಿ ದಲಿತರಿಗೆ ಬದುಕುವುದಕ್ಕೆ ಭೂಮಿ ಇಲ್ಲ, ಸತ್ತರು ಅಂತ್ಯ ಸಂಸ್ಕಾರ ಮಾಡಲು ಭೂಮಿ ಇಲ್ಲ, ಸರ್ಕಾರಿ ಜಮೀನು ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ಅವರಿಗೆ ನೋಟಿಸ್ ಕೊಟ್ಟು ತಾತ್ಕಾಲಿಕವಾಗಿ ಪರಿಹಾರ ಮಾಡಿಕೊಡಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ನಾಯಕ ನಾರಾಯಣಪ್ಪ, ಡಾಕ್ಟರ್ ಸುಬ್ಬರಾಯಪ್ಪ ಲಿಂಗದಹಳ್ಳಿ, ನಿವೃತ್ತಿ ಎಎಸ್ಐ ದುರ್ಗೇಶಪ್ಪ, ಲೋಕೇಶ್, ಸಿಕೆ ತಿಪ್ಪೇಸ್ವಾಮಿ, ಹನುಮಂತರಾಯಪ್ಪ ಹರಿಹರಪುರ, ಕೆಂಚಪ್ಪ, ರಮೇಶ್ ಟಿಎನ್ ಪೇಟೆ, ತಿಮ್ಮರಾಜು ತಿಪ್ಪೇಸ್ವಾಮಿ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಮಣ್ಣು ಮಾಡೋಣ ಅಂತ ಬಂದಾಗ ಮುಂಚೆ ಒಂದು ಅದೇ ರೋಡ್ ಪಕ್ಕ ಐತಲ್ಲ ಇಡೀ ಜಾಗ ಅಲ್ಲಿ ನಮ್ಮ ಹಾಕಿದ್ವಿ. ಹೋದಾಗ ಅವ್ರು ಮಾಡ್ಕೊಂಡಿದ್ವಿ, ನೀವು ಬೇರೆ ಕಡೆ ಹಾಕ್ರಿ ಅಂತ ಮಾಡಿದ್ವಿ. ಇವ್ರು ಇಲ್ಲ ನಮ್ದು ಇಲ್ಲಿ ಐತೆ ಶಿಸ್ತು, ನಿಮ್ಗೆ ಏನು ಉಳಿದಿರೋದು ಕೊನೆ ಆಪ್ಷನ್ ರೋಡ್ ಹಾಕ್ಯಂಡ್ರೆ ರೋಡಲ್ಲಿ ಹಾಕ್ಯಂಡ್ರಿ, ಇಲ್ಲಾಂದ್ರೆ ನಿಮ್ಮ ಹೊಲ್ದಾಗ ಹಾಕ್ಯಳ್ರಿ ಅಂತ ನಾವು ಅವಾಗಿದ್ದು. ಇಲ್ಲ ಮುಂಚೆ ನಾವು ನಮ್ಮ ದೊಡ್ಡವನ್ನ ಹಾಕಿದ್ವಿ, ನಮ್ಮ ತಾತ ಎಲ್ಲನ ಅಲ್ಲೇ ಹಾಕಿದ್ವಿ. ಈಗ ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೆ ಬಿಡಲಿಲ್ಲ. ಅದಕ್ಕೆ ನಾವು ರೋಡಲ್ಲೇ ಮಣ್ಣು ಮಾಡಿದ್ವಿ. ನೀವು ಅಡ್ಡಿಪಡಿಸಿದ್ದು ಯಾರು ಬರ್ತಿದ್ರು? ನಿಜವಾಗ್ಲೂ SCDC ಬರೋದು ನಮ್ಮ ದಾರಿಯಲ್ಲಿ ಅಲ್ಲೇ ಬರಬೇಕು, ಹಂಗೆ ಮಾಡ್ತೀನಿ ಗೊತ್ತೇನು. ಬರ್ಲಿ SCDCಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾರೆ. ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ನೀವು ಬರಕ್ಕೆ ಮುಂಚೆ ಹೇಳಿದ್ರು, ಸರ್ ನೀವು ಅಳತೆ ಮಾಡಿಸಿ ನಾನು ಎಲ್ಲ ಬರ್ತಾ ಬೇಕಾದ್ರೆ ನಾನು ಹಿಂದೆ ಹಾಕಂತೀನಿ, ಅದ್ರ ಪ್ರಕಾರ ನಮ್ದು ಅವ್ರ ಜಮೀನು ಏನ್ ಬೇಕು ಅದು ಹಾಕಂತಾರೆ, ಮಿಕ್ಕಿದ ಅಳತೆ ಮುಚ್ಚಿದ ಹಳ್ಳ ಏನಂತ ನಾವು ಬಿಟ್ಟು ಬಂದ ತಕರಲ್ಲ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ಫಸ್ಟ್. ಆಮೇಲೆ ಇವರು ಹೇಳಿದಾರೆ ಈಗ ಅದ್ರ ಪ್ರಕಾರ ನಾವು ಅಳತೆ ಮಾಡಿ ಅಳತೆ ಮಾಡಕ್ಕೆ ಹೋಗಿ ಬಂದಿತ್ತು. ಅವ್ರ ಮಾಹಿತಿ ಕೊಟ್ಟು ಬರ್ಬೇಕಾಗುತ್ತೆ. ಎಲ್ಲ ಇದೀರಲ್ಲ ಆಲ್ಮೋಸ್ಟ್ ಅಲ್ಲ. ಇವಾಗ ಇಲ್ಲಿಂದ ಹಳ್ಳ ಬರುತ್ತಲ್ಲ, ಆ ಹಳ್ಳ ಬರತಕ್ಕ ನಾವು ಅಳತೆ ಮಾಡಿಸ್ತೀವಿ. ಅರ್ಥ ಆಯ್ತಾ? ಯಾರು ಹಿಂದೆ ಫಸ್ಟ್ ನಾವು ಕಂಪ್ಲೀಟ್ ಎಲ್ಲ ಡಾಕ್ಯುಮೆಂಟ್ ತಗೊಂಡು ನೋಟಿಸ್ ಕೊಟ್ಬಿಟ್ಟು ಬರ್ತೀವಿ. ಇಲ್ಲಿಂದ ಹಿಡಿದ ಹಳ್ಳ ತಕ್ಕ ಏನಿದೆ, ಏನೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಆ ಕಡೆ ಬಲಭಾಗ ಇರ್ಬೋದು, ಎಡಗಡೆ ಇರ್ಬೋದು, ಎರಡು ಕಡೆಗೂ ಒತ್ತುವರಿ ಆಗಿದೆ ಅಂತ ಕೆಲವೆಲ್ಲ ಇದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಲ್ಲಿ ನೋಟಿಸ್ ಕೊಟ್ಟು ಕ್ಲೀನಾಗಿ ಎಲ್ಲ ಸರ್ವೆ ಮಾಡಿಸ್ತೀವಿ, ಎಲ್ಲೆಲ್ಲಿ ಬರುತ್ತೆ ಅಂತೇಳಿ. ಕರೆಕ್ಟಾಗಿ ನಮ್ದು ಎಷ್ಟು ಇದು ಅಳತೆ ಬರುತ್ತೆ ಅಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ತೀವಿ. ಅಷ್ಟು ಕರೆಕ್ಟಾಗಿ ಬಿಟ್ಬಿಟ್ಟು ಮಿಕ್ಕಿದ್ದು ಎಲ್ಲ ಹಿಂದೆ ಹಾಕಬೇಕು. ಅವರೇ ಹಿಂದೆ ಹಾಕಬೇಕು. ಅವತ್ತೇನು ನಮ್ಮ ಅಳತೆ ಮಾಡ್ತೀವಿ ಅವತ್ತೇನೆ ಎಲ್ಲ ಹಾಕಬೇಕು. ಅವತ್ತೆಲ್ಲ ಗ್ರಾಮಸ್ಥರೆಲ್ಲ ಎಲ್ಲ ಇರ್ರಿ, ಇವತ್ತೇನು ಜನ ಸೇರಿದಿರಾ ಎಲ್ಲ ಅವತ್ತು ಹಂಗೆ ಆಟೋಮೆಟಿಕಲ್ ಹಿಂದೆ ಹಾಕೊಳ್ಳಿ. ನಾವೆಲ್ಲಿ ಕಲ್ಲು ನೋಡಿಸಿ ಅಲ್ಲಿ ಬೇಕಾದ್ರೆ ಒಂದು ಕಲ್ಲು ಬೇರೆ ಹಾಕೊಳ್ಳಿ. ಅಲ್ಲಿ ಕರೆಕ್ಟಾಗಿ ಏನು ಬಿಡ್ತು ಬರುತ್ತಾ ಆ ಬಿಡ್ತು ಪೂರ್ತಿ ಹಳ್ಳ, ಇಲ್ಲಿಂದ ಅಲ್ಲಿವರೆಗೆ ಹಳ್ಳ ಹೋಗುತ್ತೆ. ಆ ಹಳ್ಳದಲ್ಲಿ ಆಲ್ರೆಡಿ ಈಗ ಹಿಂದೆ ಇಂದನೂ ಎಲ್ಲರೂ ಸಹ ಇದರಲ್ಲಿ ಏನಪ್ಪ ಸ್ಮಶಾನ ಯೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮೂರಲ್ಲಿ ಯಾರು ಸತ್ತೋಗಿದ್ದಾರೆ ಎಲ್ಲರೂ ಸಹ ಉಣ್ತಾ ಇದ್ದೀರಾ. ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ ಅದರಲ್ಲಿ. ನೆಕ್ಸ್ಟ್ ಯಾರೇ ಸತ್ಲಿ ಯಾರೇ ಮಳೆ ಉಳ್ಕೊಳ್ಳೋದಕ್ಕೆ ಯಾರ್ದು ತಕರಾರಿಲ್ಲ. ಜೊತೆಗೆ ನಮ್ದು ಜಮೀನು ಅದು ಗೌರ್ಮೆಂಟ್ದು.
ಯಾರ್ದು ಸ್ವಂತದ್ದು ಅಲ್ಲ, ಯಾರ್ದು ಅಲ್ಲ. ಅದ್ರಲ್ಲಿ ಯಾರು ಬಂದು ಉಣ್ಬೇಡ ಅನ್ನಂಗಿಲ್ಲ, ಮಾಡಂಗಿಲ್ಲ. ಯಾಕೆಂದ್ರೆ ಸಿಟಿಗಳಲ್ಲಿ ಊರ್ ಮಧ್ಯದಲ್ಲೇ ಉಣ್ತಾರೆ. ಅರ್ಥ ಆಯ್ತಾ? ಊರ್ ಮಧ್ಯದಲ್ಲಿ ಪಕ್ಕದಲ್ಲಿ ಮನೆಗಳು ಇರ್ತವೆ, ಪಕ್ಕದಲ್ಲೇ ಸ್ಮಶಾನ ಮಾಡ್ತಾರೆ, ಅಲ್ಲೇ ಉಣ್ತಾರೆ. ಅಂಥದ್ರಲ್ಲಿ ಇದೇನು ದೊಡ್ಡದೇನಿಲ್ಲ. ಇಲ್ಲೇನು ಯಾರು ವಾಸನೂ ಇಲ್ಲ, ಯಾರು ಇಲ್ಲ. ಕಂಪ್ಲೀಟ್ ಎಲ್ಲ ಪೂರ್ತಿ ಜಮೀನು ಇರ್ತವೆ. ಆದ್ರಿಂದ ಏನು ಹಳ್ಳ ಬರುತ್ತೆ, ಹಳ್ಳ ಪೂರ್ತಿ ನಮ್ಮ ಸರ್ಕಾರದ್ದು. ಅದರಿಂದ ಅಲ್ಲಿ ಯಾರು ಬೇಕಾದ್ರೆ ಉಣ್ಕೋಬೋದು. SC-ಗಳಾಗಿರ್ಬೋದು, ST ಆಗಿರ್ಬೋದು, ಜನರಲ್ಸ್ ಆಗಿರ್ಬೋದು, ಯಾರು ಬೇಕಾದ್ರೆ ಉಣ್ಕೋಬೋದು. ಅದಕ್ಕೆ ಯಾರು ಅಡ್ಡಿ ಪಡಿಸಬಾರ್ದು. ಅಡ್ಡಿ ಪಡಿಸಂಗಿಲ್ಲ. ಅಡ್ಡಿ ಪಡಿಸಿದ್ರೆ ನಾವು ನೆಕ್ಸ್ಟ್ ನಾವೇನು ಕ್ರಮ ಕೈಗೊಳ್ತೀವಿ. ಇದು ಜಮೀನು ನಮ್ದಿದು, ಯಾರ್ದು ಅಲ್ಲ. ಇದು ಸರ್ಕಾರ ಜಮೀನು, ಹಳ್ಳ ಖರಾಬು. ಇದರಲ್ಲಿ ಇದುವರೆಗೂ ಸಹ ನೀವು ಹಿಂದೆಯಿಂದನೂ ಸಹ ತಲತಲಾಂತರದ ಏನು ಉಣ್ಕೊಂಡ್ ಬಂದಿದ್ದೀರಾ ಅದೇ ಥರನೇ ನೀವು ಇಲ್ಲೇ ಉಣ್ಕೊಂಡು ಎಲ್ಲ ಇದು ಮಾಡ್ಕೊಳ್ಳಿ. ನಾವು ಸರ್ವೆ ಮಾಡಿಸಿ ಅದು ಉಡುತ್ತೆಲ್ಲ ಹಾಕ್ತೀನಿ. ಉಡುತ್ತ ಪ್ರಕಾರ ಎಲ್ಲ ನೀವು ಹಿಂದಿಂದಕ್ಕೆ ಹೋಗಬೇಕು. ಎಲ್ಲೆಲ್ಲಿ ಬರುತ್ತಲ್ಲ ಕರೆಕ್ಟಾಗಿ ನೀವು ಅಲ್ಲಿ ಫೆನ್ಸಿ ಹಾಕೊಂಡು ಹಿಂದೆ ಇರಬೇಕು. ಇದರಲ್ಲಿ ಯಾವುದೋ ರಾಜಿ ಇಲ್ಲ. ಅರ್ಥ ಆಯ್ತಾ? ಇಲ್ಲಾಗಿರ್ಬೋದು, ಈ ಕಡೆ ಈಗ ಏರಿಯಾದಲ್ಲಿ ಪೂರ್ತಿ ಮಾಡಿಸ್ತೀರಿ. ಇದು ಪೂರ್ತಿ ಮಾಡಿಸಿದಾಗ ಪೂರ್ತಿ ಕ್ಲಿಯರ್ ಮಾಡಬೇಕು. ಆಮೇಲೆ ಈ ಸಮಯದಲ್ಲಿ ಅಕಸ್ಮಾತ್ ಯಾರನ್ನ ಸತ್ತರು ಯಾರನ್ನ ಮಾಡೋದಂದ್ರೆ ಅದಕ್ಕೆಲ್ಲ ಅಡ್ಡಿಪಡಿಸಂಗಿಲ್ಲ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಕೆಂಚನ ಅಂತಂದು, ಭಾರತೀಯ ಪರಿವರ್ತನಾ ಸಂಘ ತುಮಕೂರು ಜಿಲ್ಲಾ ಮುಖಂಡರು. ಇವಾಗ ನಮ್ಮ ಪಾವಡ ತಾಲೂಕು ನಿಡಗಲ್ ಹೋಬಳಿ ಚಾತ್ಕನಹಳ್ಳಿಯಲ್ಲಿ ಅಲ್ಲಿ ದಲಿತ ಸಮುದಾಯ, ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ 10ನೇ ತಾರೀಕು ಒಂದು ಸಾವಾಗುತ್ತೆ. ಇಲ್ಲಿ ಸಾರ್ವಜನಿಕವಾಗಿ ಅವ್ರಿಗೆ ಒಂದು ಉಳಕ್ಕೆ ಜಾಗ ಇರಲಿಲ್ಲ. ಇಲ್ಲಿ ರೋಡಲ್ಲಿ ಉಣಿಸಿದ್ದಾರೆ. ಇದು ಸುದ್ದಿನ ನಾವು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆ ನಾಯಕರು, ಹೈಕೋರ್ಟ್ ವಕೀಲರು ಅವರೆಲ್ಲ ಸ್ಥಳಕ್ಕೆ ಹೋಗಿ ತಹಶೀಲ್ದಾರ್ನ ಭೇಟಿ ಮಾಡಿ ಅಂದ್ರು. ಮೊನ್ನೆ ಹೋಗಿ ತಹಶೀಲ್ದಾರ್ ಸಾಹೇಬ್ರನ್ನ ಅಲ್ಲಿ ಖುದ್ದಾಗಿ ಭೇಟಿ ಮಾಡಿದಾಗ, ನಾನು ಸ್ಥಳಕ್ಕೆ ಬರ್ತೀನಿ, ನಿಮ್ಮ ದಲಿತ ಸಂಘಟನೆಯವರು ಊರಿನ ಗ್ರಾಮಸ್ಥರು 30 ಜನ ಬಂದಿದ್ರು, ಸ್ಪಾಟಿಗೆ ಬರ್ತಿದ್ವಿ ಅಂತ ಹೇಳಿದ್ರು. ಇವತ್ತು ನಮ್ಮೆಲ್ರಿಗೂ ಗೌರವ ಕೊಟ್ಟು ಸಾರನು ಇಲ್ಲಿ ಬಂದು ಇದನ್ನ ಮುಂದಿನ ದಿನಗಳಲ್ಲಿ ಇದು ಚಾತ್ಕನಹಳ್ಳಿಯಲ್ಲಿ ಆಗಿದೆ. ಇಡೀ ಪಾವಡ ತಾಲೂಕಲ್ಲಿ ಹೇಳ್ಬೇಕಂದ್ರೆ ದಲಿತರಿಗೆ ಬದುಕಕ್ಕೆ ಭೂಮಿ ಅಲ್ಲ, ಸತ್ರೆ ಉಳಕ್ಕೂ ಭೂಮಿ ಇಲ್ಲ. ಅದಕ್ಕೆ ಸಾರ್ ಇದು ಇವಾಗ ಇಲ್ಲೆಲ್ಲ ಓಡಾಡ್ಕೊಂಡ್ ಬಂದಿದ್ದಾರೆ, ನೋಡಿದ್ದಾರೆ ಎಲ್ಲೆಲ್ಲಿ ಭೂಮಿ ಒತ್ತುವರಿ ಆಗಿದೆ, ಎಲ್ಲಿ ಭೂಮಿ ಸರ್ಕಾರಕ್ಕಿದೆ ಅಂತಂದು. ಸರ್ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್? ಮುಂದೆ ಯಾಕಂದ್ರೆ ಇದು ತಾತ್ಕಾಲಿಕವಾಗಿ ಪರಿಹಾರ ಆಗಬಾರ್ದು, ಶಾಶ್ವತವಾಗಿ ಪರಿಹಾರ ಆಗಬಾರ್ದು ಸರ್. ಯಾಕಂದ್ರೆ ಜನಗಳು ಯಾವಾಗ್ಲೂ ಜಗಳ ಆಡಬಾರ್ದು. ಇವತ್ತು ಎಷ್ಟೋ ಜನ ವಯಸ್ಸಾದಂತ ಬಂದಿದ್ದಾರೆ. ಇನ್ನು ಈ ಪರಿಸ್ಥಿತಿನಲ್ಲಿ 21ನೇ ಶತಮಾನದಲ್ಲಿ ಇದೀವಿ ಸರ್. ತಾವು ದಯಮಾಡಿ ಇದನ್ನ ನಮ್ಗೆ ಪರಿಹಾರ ಮಾಡಿ. ಮತ್ತೆ ತಾಲೂಕಲ್ಲೂ ತಾವು ದಂಡಾಧಿಕಾರಿಗಳಿದ್ದೀರಾ, ಅದನ್ನ ಎಲ್ಲೆಲ್ಲಿ ಯಾವ ಊರಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆವರೆಗೂ ಬೇಡ್ಕೊಂಡಿ ಸರ್. ನೀವು ನಮ್ಗೆ SC ST ತಂದೆ ತಾಯಿಗಳು, ನೀವು ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷನೂ ಎಲ್ಲೆಲ್ಲಿ ದಲಿತರಿಗೆ SC ST ಗಳಿಗೆ ಸ್ಮಶಾನ ಭೂಮಿ ಇಲ್ಲೋ ನಮ್ಗೆ ಇದನ್ನ ಮಾಹಿತಿ ಕೊಡ್ರಿ ಅಂತ ಕೇಳ್ತವ್ರೆ. ಬಹುತೇಕ ಹಳ್ಳಿಗಳಾಗಿಲ್ಲ, ಅವ್ರೇನು ಮಾಹಿತಿ ಕೊಟ್ಟಿಲ್ಲ. ತಾವು ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ ಸರ್. ಸಂಘಟನೆ ನಾವು ಬೇಡ್ಕೊಳ್ತಿದೀವಿ, ದಲಿತರಿಗೆ ಇದನ್ನ ನೀವು ದಯವಿಟ್ಟು ಇದನ್ನ ಪರಿಹರಿಸಿಕೊಟ್ಟು ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕಂತ ಬೇಡ್ಕೊಳ್ತಿದೀವಿ ಸರ್. ಸ್ವಾಮಿ, ನಮ್ದೊಂದು ಮಾತು, ಈ ಜಮೀನ್ ಕಟ್ಕೊಂಡ್ರೆ ಯಾರಿಲ್ಲ, ಎಷ್ಟು ಜನ ಇದ್ದಾರೆ ನಮ್ಮೂರ ನೋಡ್ಕೊಂಡಾಗ ಲೂಣ್ಬೇಡ್ರಿ ಎಲ್ಲಿ ಉಣ್ಬೇಕವ್ರು ಹೇಳ್ಬಾರ್ದು. ಇಲ್ಲ ಈಗ ನೋಡ್ಬೇಕಾ ಬಂದೈತಾ ಜಮೀನ್ ಕಟ್ಕೊಂಡ್ರೆ ಮಾಡಬಾರ್ದು. ನಾವು ಇದ್ದೀವಿ, ಮಾಡಕ್ ಹೋಗಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ. ಯಾಕಂದ್ರೆ ಸುಮಾರು ಕೇಸ್ ಶಾಶ್ವತವಾಗಿ ಕಲ್ಲು ಹೂಡಿ ತಂತಿ ಬೇಲಿ ಹಾಕಿ ಕೇಳ್ಬೇಕು. ಡೀಸೆಂಟ್ ಆಗಿರೋದು ಅಷ್ಟೇ. ಈ ಜಮೀನು ನಮ್ಗೆ ಇಲ್ಲಿವರೆಗೆ ಐತೆ ಅಂತ ಹೇಳಿ ಅವ್ರು ಬಂದ್ರಲ್ಲ, ಇವ್ರು ನಾಗರಾಜ್